ವಿದ್ಯಾರ್ಥಿಗಳು ಗೂಂಡಾಗಿರಿ ನಡೆಸಿದ್ದು ಪೊಲೀಸರ ಎದುರೇ ವ್ಯಕ್ತಿಯೋರ್ವನಿಗೆ ಹಲ್ಲೆ ನಡೆಸಿದ ಘಟನೆ ಬೆಳ್ತಂಗಡಿಯ ಚಾರ್ಮಾಡಿಯಲ್ಲಿ ನಡೆದಿದೆ. ಉಜಿರೆಯಿಂದ ಚಾರ್ಮಾಡಿಗೆ ಬಸ್ನಲ್ಲಿ ತೆರಳುತ್ತಿದ್ದ ವಿದ್ಯಾರ್ಥಿಗಳ ಗುಂಪೊಂದು ಚಾರ್ಮಾಡಿ ಬಳಿ ಬಸ್ ನಿಲ್ಲಿಸಲು ಸೂಚಿಸಿದ್ದು, ವೇಗದೂತ ಬಸ್ ಆಗಿರುವುದರಿಂದ ಸಿಕ್ಕಲ್ಲಿ ಬಸ್ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಬಸ್ ಕಂಡಕ್ಟರ್ ಹೇಳಿದ್ದಾರೆ. ಈ ವೇಳೆ ವಿದ್ಯಾರ್ಥಿಗಳು ಮತ್ತು ಕಂಡಕ್ಟರ್ ನಡುವೆ ವಾಗ್ವಾದ ನಡೆದಿದೆ. ಈ ಸಂದರ್ಭ ಕಂಡಕ್ಟರ್ ಮಾತಿಗೆ ಬಸ್ನಲ್ಲಿದ್ದ ಪ್ರಯಾಣಿಕರು ಬೆಂಬಲ ಸೂಚಿಸಿದ್ದಾರೆ. ಈ ನಡುವೆ ಬೆಂಬಲ ಸೂಚಿಸಿದ ಪ್ರಯಾಣಿಕನ ಮೇಲೆ ವಿದ್ಯಾರ್ಥಿಗಳು ಮುಗಿಬಿದ್ದಿದ್ದಾರೆ. ಮಹಿಳೆಯರ ಎದುರೇ ಪ್ರಯಾಣಿಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಗೂಂಡಾಗಿರಿ ನಡೆದರೂ ಪೊಲೀಸರು ಸುಮ್ಮನಾಗಿದ್ದಾರೆ. कल्प बोले बिहेव ಮಾಡ್ತಾರೆ ನೀವು ಆರ್ಡ್ಲಿ ಕೊಡಿ ಇಬ್ಬರು ಗಂಟೆ ನಾನು ಒಬ್ಬರಿಗೆ ಮಾತಾಡ್ತಿಲ್ಲ ನಮ್ಮಿಂದ ನಾನು ನೋಡಬೇಕಾಗುತ್ತೆ ಇನ್ಫಾರ್ಮೇಷನ್ ಬಗ್ಗೆ ಹತ್ತೋದಿತ್ತಲ್ಲ ಹತ್ತೋಗಾಗ್ತಿದ್ದಾರೆ ನಮ್ಗೆ ಬರ್ತಿಲ್ಲ ಬಸ್ ಕಮ್ಮಿ ಕಂಪ್ಲೇಂಟ್ ಮಾಡ್ಬಿಡ